ನಮ್ಮ ಸಂಸ್ಕೃತಿ ಬಹಳ ಶ್ರೀಮಂತವಾಗಿದೆ. ಜ್ಞಾನದ ಸಂಪಾದನೆಯಿಂದ ಬದುಕಿನ ಅಪೇಕ್ಷೆಗಳನ್ನು ಸಿದ್ಧಿಸಿಕೊಳ್ಳಬಹುದಾಗಿದೆ. ಸಂಪತ್ತು ಎನ್ನುವುದು ಜಡವಾದುದು. ಸಂಬಂಧ ಮಾತ್ರ ಸರ್ವಕಾಲಕ್ಕೂ ಉಳಿಯಲಿದೆ. ಬೇರೆಯವರು ಏನು ಮಾಡಿದ್ದಾರೆ ಎನ್ನುವುದಕ್ಕಿಂತ ನಾವು ಏನು ಮಾಡಿದ್ದೇವೆ ಎನ್ನುವ ವಿಚಾರವನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಸಾಸ್ತಾನ ಪಾಂಡೇಶ್ವರ ಅಷ್ಟಾಂಗ ಯೋಗ ಗುರುಕುಲದ ನಿರ್ವಾಹಕರಾದ ವಿದ್ವಾನ್ ಡಾಕ್ಟರ್ ವಿಜಯ ಮಂಜರು ಹೇಳಿದರು. ಬೈಂದೂರು ತಾಲೂಕಿನ ನಾವುಂದ ಬಡಾಕೆರೆ ವೈದಿಕ ಮಂದಿರದ ವಠಾರದಲ್ಲಿ ನಡೆದ ಶ್ರೀ ಶಾರದಾ ಸದ್ವಿದ್ಯಾ ವಸಂತ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಧಾರ್ಮಿಕ ಪ್ರವಚನವನ್ನು ನೀಡಿ ಮಾತನಾಡಿದರು. ಖ್ಯಾತ ಸಾಹಿತಿಗಳು, ಇತಿಹಾಸ ತಜ್ಞರಾದ ದೇವಪ್ರಸಾದ್ ತಂತ್ರಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಖಿಲ ಕರ್ನಾಟಕ ಅರ್ಚಕ ಪುರೋಹಿತ ಪರಿಷತ್ ಉಡುಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಚನ್ನಕೇಶವ ಭಟ್ ಅವರು ಉದ್ಘಾಟಿಸಿದರು. ಶಾರದಾ ಪೀಠಂ ಶೃಂಗೇರಿಯ ಪ್ರಾಂತೀಯ ಧರ್ಮಾಧಿಕಾರಿಗಳಾದ ವೇದಮೂರ್ತಿ ಲೋಕೇಶ್ ಅಡಿಗರು, ನಾಗಪಾತ್ರಿಗಳು ನಾವುಂದ ಬಡಾಕೆರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಧಾರ್ಮಿಕ ಮಾರ್ಗದರ್ಶಕರಾದ ವಾಸುದೇವ್ ಕಾರಂತ್, ಡಾಕ್ಟರ್ ಸುಬ್ರಹ್ಮಣ್ಯ ಉಡುಪಾಲೂರು, ಸಂಸ್ಕೃತ ಅಧ್ಯಾಪಕರಾದ ಡಾಕ್ಟರ್ ರಾಘವೇಂದ್ರ ರಾವ್ ಪ್ರವಚನವನ್ನ ನೀಡಿದ್ರು. ನಾಗರತ್ನ ಅಡಿಗ ಪ್ರಾರ್ಥಿಸಿದ್ರು. ಲಕ್ಷ್ಮೀಶ್ ಅಡಿಗ ಅವರು ಸ್ವಾಗತಿಸಿ ವಂದಿಸಿದ್ರು. ಪ್ರಶಾಂತ್ ಮಯ್ಯ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.